ರೋಟರಿ ಕ್ಲಬ್ ಬಂಟ್ವಾಳ ಲೊರಟು ಹಿಲ್ಸ್ ಇಲ್ಲಿಗೆ ಜಿಲ್ಲಾ ಗವರ್ನರ್ ಎ.ಆರ್. ರವೀಂದ್ರ ಭಟ್ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮ ನಡೆಯಿತು. ಗವರ್ನರ್ ಅವರನ್ನ ಸ್ವಾಗತಿಸಿ ತೆರೆದ ವಾಹನದಲ್ಲಿ ಸಭಾಂಗಣಕ್ಕೆ ಕರೆತರಲಾಯಿತು. ಮಹಿಳಾ ಸದಸ್ಯರು ಆರತಿ ಬೆಳಗಿ ಗವರ್ನರ್ ಅವರನ್ನ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕ್ಲಬ್ನ ಮೇಲಂತಸ್ತಿನ ಸಭಾಂಗಣವನ್ನು ಗವರ್ನರ್ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರಮೇಶ್ ನಾಯ್ಕ್ ವಾರ್ಷಿಕ ವರದಿಯನ್ನ ವಾಚಿಸಿದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಮೈ ಮಹಲಿಂಗ ನಾಯ್ಕ್, ಕ್ರೀಡಾಪಟು ಕೀರ್ತಿ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಸಹಾಯಕ ಗವರ್ನರ್ ಸುರೇಂದ್ರ ಕಿಣಿ ಅವರು ಮಾತನಾಡಿ, ಅತಿ ಅದ್ಭುತವಾದ ಯೋಜನೆಗಳನ್ನು ರೋಟರಿ ಕ್ಲಬ್ ಲೊರಟು ಹಿಲ್ಸ್ ಮಾಡಿದೆ ಎಂದರು. ದೈಹಿಕವಾಗಿ ಶಕ್ತಿ ನೀಡಿದಂತ ಒಂದು ಕ್ಲಬ್ ಅಂದ್ರೆ ರೋಟರಿ ಕ್ಲಬ್ ಲೊರಟು. ಅದು ಹೇಗೆ ಅಂತ ನೀವು ಕೇಳಿದ್ರೆ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಗೌರವಾನ್ವಿತ ರವೀಂದ್ರ ಭಟ್ ಸರ್ ಅವರು ನನಗೆ ಅಸಿಸ್ಟೆಂಟ್ ಗವರ್ನರ್ ಹುದ್ದೆಯನ್ನು ನೀಡಿದ್ದಾರೆ ಅಂತ ನನ್ನ ಮಿತ್ರರಾದಂಥ ಪ್ರಕಾಶ್ ಕಾಮತ್ ಸರ್ ಹೇಳಿದರು. ನಾನು ಹೇಳಿದ್ದೆ, ಸರ್ ಹಿಂಗೆ ಆವಂದವು ಇಂకొಂದು ಬಂದು ಅವು ಟೈಮ್ ಬರೋರ ಆವಂದು ದುಡ್ಡು ಪಡೆಯರ ಆವಂದು ಅಂತ ಕಾರಣ ಸರ್ ಹೇಳುವಾಗ ಮರುದಿವಸವೇ ರಾಘವೇಂದ್ರ ಭಟ್ಟರನ್ನು ಮತ್ತೆ ಅಭಿನಂದನೆ ಇಟ್ಕೊಂಡು ನನ್ನ ಮನೆಗೆ ಬಂದರು ಪ್ರಕಾಶ್ ಕಾರಂತ್ ಸರ್. ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಅವರು ಮಾತನಾಡಿ, ರೋಟರಿ ಕ್ಲಬ್ ಲೊರಟು ಹಿಲ್ಸ್ ಸ್ಥಾಪನೆಯಾದಂದಿನಿಂದ ಇಂದಿನವರೆಗೆ ಉತ್ತಮ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದೆ ಎಂದು ಹೇಳಿದರು. ವೆರಿ ನೆಕ್ಸ್ಟ್ ಇಯರ್ ನಮ್ಮ ಪದ್ಮರಾಜ ಬಲ್ಲಾಳರು ಇರ್ಬೋದು, ಆಂಟೋನಿ ಅವರು ಇರ್ಬೋದು, ರಾಘವೇಂದ್ರ ಭಟ್ರು ಇರ್ಬೋದು, ಮುಂದಕ್ಕೆ ಶ್ರುತಿ ಮಾಡ್ತಾ ಇರ್ಬೋದು, ಎಲ್ಲರೂ ಕೂಡ ಒಬ್ಬರಿಂದ ಒಬ್ಬರು ಈ ಒಂದು ಕ್ಲಬ್ಬನ್ನ ಒಂದು ಜಿಲ್ಲೆಯಲ್ಲಿ ಉನ್ನತಿಗೆ ಏರಿಸುವಲ್ಲಿ ಅಥವಾ ಬೇರೆ ಒಂದು ಕ್ಲಬ್ಬಿಗೆ ಒಂದು ವಿಶೇಷ ಮಾದರಿಯಾಗುವಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಅದರಲ್ಲೂ ಈ ವರ್ಷ ರಾಘವೇಂದ್ರ ಭಟ್ರ ನೇತೃತ್ವದಲ್ಲಿ ಇಲ್ಲಿನ ಮೇಲಿನ ಒಂದು ವಿಶೇಷವಾಗಿ ಮೇಲ್ಛಾವಣಿಯನ್ನು ಮಾಡುವ ಮೂಲಕ ಸದಾ ಈ ಕ್ಲಬ್ಬಿನ ಸದಸ್ಯರದಿರ್ಬೋದು, ನಮ್ಮ ರೊಟೇರಿಯನ್ಸ್ ಅವರ ಒಂದು ಸ್ಮೃತಿಯಲ್ಲಿ ನೀವು ಚಿರಸ್ಥಾಯಿ ಆಗಿದ್ದೀರಿ. ಕ್ಲಬ್ನ ಸದಸ್ಯರಾದ ಹರಿಪ್ರಸಾದ್ ಶೆಟ್ಟಿ, ಆಕಾಶ್ ಮತ್ತಿತರರನ್ನ ಗೌರವಿಸಲಾಯಿತು. ಕ್ಲಬ್ನ ಅಧ್ಯಕ್ಷ ರಾಘವೇಂದ್ರ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಹಾಗೆ ಕೆಲವು ಮದುವೆ ಆಗಿ ತುಂಬಾ ಸಮಯ ಆದವರು ಸಲಕ್ಕೆ ಆಗ್ತಾರೆ, ಮರೆತು ಹೋಗಿದ್ರು ನಿಶ್ಚಿತಾರ್ಥ ಅಂದ್ರೆ ಏನಪ್ಪ ಇವರು ಹೇಳ್ತಾರೆ ಅಂತೇಳಿ. ಆದರೆ ಈ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಹುಡುಗನ ಮನೆಯವರು ಹುಡುಗಿಯ ಹತ್ರ, ಹುಡುಗಿಯ ಮನೆಯವರು ಹುಡುಗನ ಹತ್ರ ಸಾಮಾನ್ಯವಾಗಿ ಹೇಳುವಂತ ಒಂದು ಸುಳ್ಳು ಇದೆ. ಕೆಲವರಿಗೆ ಈಗಿನ ತಪ್ಪ ನೆನಪಾಗಬಹುದು, ಕೆಲವರು ಕಾಯ್ಬೋದು. ಹುಡುಗಿಯ ಮನೆಯವರು ಹೇಳೋದುಂಟು, ನಮ್ಮ ಹುಡುಗಿ ಭಾರೀ ಚಂದ ಮಾಡಿ ಅಡಿಗೆ ಮಾಡ್ತಾರೆ ಅಂತ. ಕೆಲವರಿಗೆ ಮತ್ತೆ ಅನುಭಾಗಿರ್ಬೋದು, ಅದು ಎಷ್ಟು ಚಂದ ಮಾಡಿ ಅಡಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹುಡುಗಿ ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು, ಅಕ್ಕಪಕ್ಕದ ಮನೆಯಲ್ಲಿರುವ ನಮ್ಮ ಸತೀಶರು, ಈಚೆಯಿಂದ ಹರಿಪ್ರಸಾದರು ಬಾಗಳು ತೆಗೆದು ಈ ಕಂಡಿಯಲ್ಲಿ ಇಣಿಕಿ ನೋಡುವಷ್ಟು ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹುಡುಗನ ಮನೆಯವರು ನಂಬಿದ್ರು. ಹಾಗೆ ಹುಡುಗನ ಮನೆಯವರು ಸಮೇತ ಒಂದು ಸುಳ್ಳು ಹೇಳುದುಂಟು, ನಮ್ಮ ಹುಡುಗನಿಗೆ ಒಂದೇ ಒಂದು ದುರ್ಬುದ್ಧಿ ಇಲ್ಲ ಅಂತ. ಜಿಲ್ಲಾ ಗವರ್ನರ್ ಎ.ಆರ್. ರವೀಂದ್ರ ಭಟ್ ಅವರನ್ನ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಗವರ್ನರ್ ರವೀಂದ್ರ ಭಟ್ ಅವರು ಮಾತನಾಡಿ, ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗುವ ಹಲವಾರು ಯೋಜನೆಗಳನ್ನು ರೋಟರಿ ಕ್ಲಬ್ ಲೊರಟು ಹಿಲ್ಸ್ನವರು ಮಾಡಿದ್ದಾರೆ. ಇದೊಂದು ಅಭಿನಂದನೀಯ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 10 ಪ್ರಾಜೆಕ್ಟ್ ಕರ್ಕೊಂಡೋಗಿದ್ರು. ಯಾಕೆ ಕರ್ಕೊಂಡೋಗಿದ್ರು ಅಂತಂದರೆ ಚೆನ್ನಾಗಿ ಊಟ ಮಾಡಲಿ ಅಂತ. ಸೊ ಅಲ್ಲಿ ಭಟ್ರ ಮನೆಯಲ್ಲಿ ಅಡುಗೆ ಮಾಡಿದ್ರು, ಒಳ್ಳೆ ಊಟ ರೆಡಿ ಇತ್ತು. ಊಟ ರೆಡಿ ಇಟ್ಕೊಂಡು ಕ್ಲಬ್ ಅಸೆಂಬ್ಲಿ ಮಾಡಿ ಅಂತಂತಾರೆ. ಸೊ ಎಲ್ಲರೂ ಊಟ ಮಾಡಿಸಿದ್ಮೇಲೆ ನಮಗೆ ಕ್ಲಬ್ ಅಸೆಂಬ್ಲಿ ಮಾಡಿಸ್ತಾರೆ. ಇವರು ಊಟ ರೆಡಿ ಮಾಡಿದ್ದಾರೆ, ಊಟ ರೆಡಿ ಉಂಟು, ಅದಕ್ಕೆ ಕ್ಲಬ್ ಅಸೆಂಬ್ಲಿ ಆದಮೇಲೆ ಕೊಡುವ. ಸೊ ಈ ಥರ ಒಂದು ಕೇಸ್ನಲ್ಲಿ ದೇ ಹ್ಯಾವ್ ಡನ್ ಬ್ಯೂಟಿಫುಲ್ ವಂಡರ್ಫುಲ್ ಪ್ರಾಜೆಕ್ಟ್ಸ್. 300+ projects have gone through it. Apart from that, every project was so valuable. I'll just tell you, it was so important to the society. ನಾನು ಅವ್ರಿಗೆ ಹೇಳಿದಂದರೆ, ನಿಮ್ಮ ಕ್ವಾಂಟಮ್ ಆಫ್ ಮನಿ ವಾಟ್ ಯು ಆರ್ ಸ್ಪೆಂಡಿಂಗ್ ಫಾರ್ ದಿ ಪ್ರಾಜೆಕ್ಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇಸ್ ದಟ್ what is the beneficiaries, number of beneficiaries who is going to get benefited because of your project. That is important.
ದಟ್ ಇಸ್ ಅ ವೇ. ಡ್ಯಾಮ್ ಇರ್ಬೋದು, ಒಂದು ಟ್ರಾಫಿಕ್ಗೆ ಒಂದು ಬ್ಯಾರಿಕೇಡ್ ಇರ್ಬೋದು, ಪ್ರತಿಯೊಂದು ತುಂಬ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಟು ದಿ ಕ್ಲಬ್ ಪ್ರೆಸಿಡೆಂಟ್, ಸೆಕ್ರೆಟರಿ ಆ್ಯಂಡ್ ಆಲ್ ದ ಮೆಂಬರ್ಸ್. ವಲಯ ಲೆಫ್ಟಿನೆಂಟ್ ಅವಿಲ್ ಮೆನೇಜಸ್, ನಿಕಟಪೂರ್ವ ಅಧ್ಯಕ್ಷ ಆಂಟೋನಿ ಸಿಕ್ವೇರಾ, ನಯನತಾರಾ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ರಮೇಶ್ ನಾಯ್ಕ್ ವಂದಿಸಿ ಸದಸ್ಯ ಸುರೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.